ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರ ನಮಸ್ಕಾರ. ಏನಮ್ಮ ಅಂತಗ ಬಟಾಟೆ ಬೊಕ್ಕ ಎಗ್ ಮಸಾಲ ನೆಕ್ ಬೋಡ್ತೀನಿ ಇಂಗ್ರೀಡಿಯೆಂಟ್ಸ್ ಎನ್ಮ ತೆತ್ತಿ ಒಂದು ಬೇಯ್ಪಾದ ಭಾಗ ಮಂತಿನ ಮೊಕ್ಕೊಂಜಿ ಅರ್ಧ ಕೆಜಿ ತತ್ತು ಬಟಾಟೆ ಮಲ್ಲ ಮಲ್ಲ ದೆಕ್ಕದ ಕ್ಲೀನ್ ಮಂತಿನ ಬಟಾಟೆ ಮೊಕ್ಕ ಕಾಲು ಗಡಿ ತತ್ತು ತಾರೆ ನಮ್ಮ ಗ್ರೈಂಡ್ ಮಂತದ್ದು ಪೇಸ್ಟ್ ಮಂತಿತ್ತ ಮೊಕ್ಕ ಮುಂಚಿದ ಪೊಡಿ 2 ಸ್ಪೂನ್ ತತ್ತು ಒಂದೆ ಗರಂ ಮಸಾಲದ ಪೊಡಿ ಚಕ್ಕೆ ಲವಂಗ ಪ್ರಪಾರ್ದು ಪೊಡಿ ಮೊಕ್ಕ ಧನಿಯಾ ಪೌಡರು ಮೊಕ್ಕ ಗರಂ ಮಸಾಲ ನೀರುಳ್ಳಿ ಒಂಜಿ ಮಲ್ಲ ಟೊಮೆಟೊ 2 ಶುಂಠಿ 3 ನೆಲ್ಲಿಯ ಪೀಸ್ ಮೊಕ್ಕ ಬೆಳ್ಳುಳ್ಳಿ ಮಲ ಮಲ 3 ಅವು ಚೋಲ್ ಜೊತೆದು ಕಟ್ ಮಂತಾರೆ ಭಾಗ ಮಂತ್ರಲ್ಲ ಹಾಕೊಂಡು ಇಡೀ ಕಡಾಯಿಕ ಅಂತ ಎಣ್ಣೆ ಪಡಬೇಕು ಮತ್ತು ಬೆಳ್ಳುಳ್ಳಿ ಮಾಡೋದು ಮತ್ತೆ ಒಂದೇ ಕರಿಬೇವು ಮಾಡೋದು ಕರಿಬೇವು ಇದೆಲ್ಲ ಇಲ್ಲ ನಮ್ಮ ದೈತಾನೆ ಶುಂಠಿಲ ಮಾಡೋದು ನೀರೆಲ್ಲ ಪಾಡುಗ ಕರೆಕ್ಟ್ ಫ್ರೈ ಮಾಡ್ತದ ಮತ್ತೆ ಟೊಮೆಟೊ ಎಲ್ಲ ಪಾಡುಗ ಈ ಬಟಾಟೆ ಎಲ್ಲ ಪಾಡುಗ ಬಟಾಟೆ ಎಲ್ಲ ಫ್ರೈ ಮಾಡ್ಕೊಡೋಣ ಬೇಕಿದ್ರೆ ದುಂಬು ದಿಕ್ಕಿನ ಬಟಾಟೆ ಮತ್ತೆ ಎಣ್ಣೆ ಫ್ರೈ ಮಾಡ್ತೀವಿ ಅಪ್ಪ ಒಂಥರ ಎಲ್ಲ ಫ್ರೈ ಮಾಡಬೇಕು ಖಾರದಲ್ಲಿ ಸೋಪ್ ಆಯ್ತಿಲ್ಲ ಚೂರು ಖಾರ ಮಿಕ್ಸ್ಡ್ ನೀರೆಲ್ಲ ಪಾಡುಗ ಚೂರು ಈಗ ಬೇಯಬೇಕು ಮಿಕ್ಕಿದ ಉಪ್ಪು ಹಾಕಿ 5 ನಿಮಿಷ ಬೇಯೋದು ಮುಚ್ಚಳ ಮುಚ್ಚಿ ಮತ್ತು ಮುಚ್ಚಳ ಇಟ್ಟಿದ್ದ ಅದು ಮಿಕ್ಸ್ ಮಾಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಮಾಡಿದ ಅದು ಮಿಕ್ಸ್ ಮಾಡ್ತದೆ 1/2 ಸ್ಪೂನ್ ಹಾಕಿ ಮಂಜಲ್ ಮಾಡಿದೆ ಸರಿ ಮಿಕ್ಸ್ ಮಾಡ್ತದೆ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ ಗರಂ ಮಸಾಲ ಕರಿ ಮೆಣಸಿನಕಾಯಿ ಚಕ್ಕೆ ಲವಂಗದ ಪುಡಿ ಮತ್ತು ಕಾಯಿ ಕಡೆಯನ್ನು ಮಿಕ್ಸ್ ಮಾಡ್ತೀವಿ ಒಂಚೂರು ನೀರು ಬರ್ತದೆ ಮತ್ತೆ ಚಟ್ನಿ ಪಾಡೋಣ ಸೈಡ್ಮೆಲ್ಲ ಪಾಡ ಕಡೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೂರು ಅಂಚಿನ ಮಗ್ತದೆ ಚೂರಿಂಚ ಮಸಾಲೆ ಮಾಡಬೇಕು ನೆಂಚ ಒಂಚೂರು ಇಂಚ ತಿರುಗುತ್ತೆ ಓಕೆ ಫ್ರೆಂಡ್ಸ್ ಇದು ಮಸ್ತ್ ರೆಡಿ ಆತಂಡು ಮಸ್ತ್ ಟೇಸ್ಟಿ ಆದಪ್ಪು ನಿಖಲವರ ಟ್ರೈ ಮಂತ್ಲೆ ಮಸ್ತ್ ಒಂಜಿ ಸಾರದೊಟ್ಟಿಗೆ ಈ ಎಗ್ ಬಟಾಟೆ ಗ್ರೇವಿ ಒಂಥರ ಗ್ರೇವಿ ಮಸ್ತ್ ಟೇಸ್ಟ್ ನಿಮಗೆ ಟ್ರೈ ಮಂತ್ಲೆ ಗೊತ್ತಾಗ್ತದೆ ನಿಮಗೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಅಲ್ಲ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಕಮೆಂಟ್ ಮಂತ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮಂತ್ಲೆ ನನ್ನದೊಂದು ಎಡ್ಡೆ ರೆಸಿಪಿ ದೊಟ್ಟಿಗೆ ಬರ್ತೇವೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್.